ಈ RSS ಮುಖಂಡರಾದ ಕಲ್ಲಡ್ಕ ಪ್ರಭಾಕರ ಭಟ್ರು ಅವರೊಟ್ಟಿಗೆ ನಿಮ್ಮ ಸಂಬಂಧವನ್ನು ಟೀಕೆ ಮಾಡಲಾಗುತ್ತೆ ಇಂದಿಗೂ ಕೂಡ. ಅದನ್ನು ಹೇಗೆ ನೋಡ್ತೀರಿ? ಟೀಕೆ ಮಾಡುವವರು ಮಾಡಲಿ, ಆ ಮನುಷ್ಯನಲ್ಲಿ ಕೂಡ ಒಳ್ಳೆಯ ಗುಣಗಳುಂಟು. ಇನ್ನೊಂದು ಹೇಳ್ತೇನೆ ನಿಮಗೆ, ನಾನು ನಮ್ಮ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಅವರ ತಾಯಿಗೆ, ಅವರ ಹೆಂಡತಿಗೆ ಅವರ ಕಾಲಿಗೆ ಅಡ್ಡ ಬಿದ್ದೆ ನಾನು. ಯಾಕೆ ಗೊತ್ತಾ? ಮಾತೃದೇವೋಭವ, ಬ್ರಾಹ್ಮಣ ಹೆಂಗಸು. ಪೂಜಾರಿ ಯಾಕೆ ಅಡ್ಡ ಬಿದ್ದ ಅಂತ ಹೇಳಿದರು. ಹೌದು, ಬೀಳ್ತೇನೆ ನಾನು. ಆ ತಾಯಿಯಲ್ಲಿ ದೊಡ್ಡ ಗುಣ ಇದೆ. ಅದಕ್ಕೆ ಪ್ರಭಾಕರ ಭಟ್ರು ಯಾಕೆ ಬರ್ತಾರೆ ಇಲ್ಲಿಗೆ? ಅವರ ಜಾತಿಯ ದೇವಸ್ಥಾನ ಇದು. ಪ್ರತಿ ಸಲ ಬರ್ತಾರೆ. ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೌದು, ಅವರನ್ನು ಹೊಗಳ್ತೇನೆ ನಾವು. ಯಾರು ಕೂಡ ಮಾಡಿದರೂ ಕೂಡ ಹೊಗಳ್ತೇನೆ. ಒಳ್ಳೆಯ ಕೆಲಸ ಮಾಡಿದವರನ್ನು ಹೊಗಳ್ತೇನೆ ನಾನು. ಪ್ರಭಾಕರ ಭಟ್ರನ್ನು ಹೊಗಳ್ದಿದೆ, ಇನ್ನೂ ಕೂಡ ಹೊಗಳ್ತೇನೆ. ಎಷ್ಟವರೆಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಷ್ಟವರೆಗೆ ಹೊಗಳ್ತೇನೆ. ಯಾರಿಗೆ ಕೋಪ ಬರಲಿ, ಯಾರು ನನಗೆ ಬೈಲಿ, ಅದನ್ನು ಗಮನಕ್ಕೆ ತರೋದಿಲ್ಲ ನಾನು.